ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಹಸ್ತ ಮಾಡುವ ನಿಟ್ಟಿನಲ್ಲಿ ನಗರದ ಫಾರಂ ಪಿಜ್ಜಾ ಮಾಲ್ನಲ್ಲಿ ಫೇಸ್ ಆಪ್ ಕ್ಯಾಲೆಂಡರ್ 2020 ಬಿಡುಗಡೆಗೊಂಡಿತು. ಇನ್ಫಿನಿಟಿ ಎಂಟರ್ಟೈನ್ಮೆಂಟ್, ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಹಾಗೂ ಮಂಗಳೂರು ಫ್ಯಾಷನ್ ವೀಕ್ ಮತ್ತು ಲೇಡಿ ಹಿಲ್ಸ್ ಸಮೀಪದ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಸಹಾಯ ಹಸ್ತ ಚಾಚುವ ನಿಟ್ಟಿನಲ್ಲಿ ಇನ್ಫಿನಿಟಿ ಎಂಟರ್ಟೈನ್ಮೆಂಟ್, ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಹಾಗೂ ಮಂಗಳೂರು ಫ್ಯಾಷನ್ ವೀಕ್, ಲೇಡಿ ಹಿಲ್ಸ್ ಸಮೀಪದ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ಸಹಭಾಗಿತ್ವದಲ್ಲಿ ನಗರದ ಫಾರಂ ಪಿಜ್ಜಾ ಮಾಲ್ನಲ್ಲಿ ಫೇಸ್ 2020 ಕ್ಯಾಲೆಂಡರ್ ಬಿಡುಗಡೆಗೊಂಡಿತು. ಖ್ಯಾತ ಚಿತ್ರನಟರಾದ ಅರ್ಜುನ್ ಕಾಪಿಕಾಡ್, ಅನೂಪ್ ಸಾಗರ್, ಅನ್ವಿತಾ ಸಾಗರ್ ಜೊತೆಯಾಗಿ ಫೇಸ್ 2020 ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. Go! ಈ ಸಂದರ್ಭದಲ್ಲಿ ಮಾತನಾಡಿದ ನಟ ಅರ್ಜುನ್ ಕಾಪಿಕಾಡ್ ಅವರು, ಇಂತಹ ಕಾರ್ಯಕ್ರಮದ ಮೂಲಕ ಕ್ಯಾನ್ಸರ್ ಪೀಡಿತರಿಗೆ ನೆರವಾಗ್ತಾ ಇರುವುದು ಶ್ಲಾಘನೀಯವಾಗಿದೆ. ತನ್ನಿಂದ ಯಾವುದೇ ಸಹಾಯವನ್ನ ನೀಡಲು ನಾನು ಬದ್ಧವಾಗಿದ್ದೇನೆ ಅಂತ ಹೇಳಿದರು. I'm coming here for the first time, but indata ಬಗ್ಗೆ ನನಗೆ ಏನೊಂದಿಲ್ಲ. So I'm really lucky to be a part of this now, and surely from our side, from the movie fraternity side, whatever we can do for this, indಕ್ಕೆ ಇಂಚಿನ ಮಾತ ಮನ್ಪೆರಾಪಣ ಖಂಡಿತವಾದ ಎಂಕಲ್ನ ಸೈಡ್ ಇಲ್ಲ ಮನ್ಪ. So it's a great initiation. So thank you so much for having such a great event and having us in this wonderful program. ಸಭಾ ಕಾರ್ಯಕ್ರಮವನ್ನು ಕೆಎಂಸಿ ವೈದ್ಯಾಧಿಕಾರಿ ಡಾ ಹರ್ಷಪ್ರಸಾದ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳಿಗೂ ಕ್ಯಾನ್ಸರ್ ಬರಲು ಸಾಧ್ಯವಿದೆಯೇ ಎನ್ನುವ ಪ್ರಶ್ನೆಗಳು ಬಹಳಷ್ಟು ಸಂದರ್ಭದಲ್ಲಿ ಎದುರಾಗುತ್ತೆ. ಪ್ರಪಂಚದಲ್ಲಿ ಪ್ರತಿ ವರ್ಷ 3 ಲಕ್ಷ ಮಕ್ಕಳು ಹೊಸದಾಗಿ ಕ್ಯಾನ್ಸರ್ ಚಿಕಿತ್ಸೆಗೆ ಒಳಪಡ್ತಾರೆ. ಭಾರತದಲ್ಲಿ ಪ್ರತಿ ವರ್ಷ 50,000 ಮಕ್ಕಳು ಚಿಕಿತ್ಸೆಗೆ ಒಳಗಾಗ್ತಾರೆ. ಮಂಗಳೂರಿನಲ್ಲಿ ಪ್ರತಿ ವರ್ಷ 125ರಷ್ಟು ನೂತನ ಕ್ಯಾನ್ಸರ್ ಕೇಸ್ಗಳು ಪತ್ತೆಯಾಗುತ್ತೆ. ಅಂದ್ರೆ ಪ್ರತಿ ವಾರ 23 ಮಕ್ಕಳು ಕ್ಯಾನ್ಸರ್ ಚಿಕಿತ್ಸೆಗೆ ಒಳಪಡ್ತಾ ಇದ್ದಾರೆ. ಭಾರತದಲ್ಲಿ ಮಕ್ಕಳ ಕ್ಯಾನ್ಸರ್ ಅನ್ನು ಗುಣಪಡಿಸಬಹುದಾದ ಸಾಧ್ಯತೆ ಕೇವಲ 40ರಿಂದ 50% ಎಂದು ಹೇಳಿದರು. Many of you would be asking after this event or during this event or seeing this the program. In the world, every year, roughly around 300,000, that means 3 lakh children diagnosed with the cancer. In India, it is roughly around 50,000 per year new diagnosis. And in Mangalore, I've been here working for the past 6 years. Roughly around 125 new cases of cancer in children we are seeing every year. That means 2 to 3 children diagnosed with cancer every week. ಇನ್ನು ಮಂಗಳೂರಿನ ಲೇಡಿ ಹಿಲ್ಸ್ ಸಮೀಪದಲ್ಲಿರುವ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಮಾಲಕರಾದ ಶರತ್ ದೀಪ್ತಿ ಶೇಟ್ ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ಕ್ಯಾನ್ಸರ್ ಪೀಡಿತರಿಗೆ ಇನ್ನಷ್ಟು ಸಹಾಯ ದೊರಕಬೇಕಾಗಿದೆ ಅಂತ ಹೇಳಿದರು. It's a privilege to be a part of it. And I'm not much of a big speaker, so I'm not so prepared about it, but it's nice to be here and be a part of it, and nice to see these children here. ಈ ವೇಳೆ ಫ್ಯಾಷನ್ ವೀಕ್ನ ಜಯಂತ್ ಬಳ್ಳಾಲ್, ಲೇಡಿ ಹಿಲ್ಸ್ ಸಮೀಪದ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ನ ದೀಪ್ತಿ ಶೇಟ್, ಗ್ಲಿಟ್ಸ್ ಎಂಟರ್ಟೈನ್ಮೆಂಟ್ ಮಾಲಕಿ ದೀಪ್ತಿ ಸುವರ್ಣ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಹಸ್ತ ಮಾಡುವ ನಿಟ್ಟಿನಲ್ಲಿ ಫ್ಯಾಷನ್ ಶೋ ನಡೆಯಿತು. ಇದರಲ್ಲಿ ಸಂಗ್ರಹವಾದ ಹಣವನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗ್ತಾ ಇದೆ.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.